ಹಾಯ್, ನಾನು ನಿಮ್ಮ ವಿಜಯ. ನೀವು ನೋಡ್ತಿದ್ದೀರಾ ವಿಜಯ ಲಾಕ್ಸ್ ಬೆದ್ರ. ನಾನಿವತ್ತು ಸೋಯಾಬೀನ್ ಸಮೋಸ ಮಾಡುವಂತಿದ್ದೇನೆ. ಬನ್ನಿ ಹೋಗಿ ನೋಡುವ. ನೋಡಿ, ನಾವೀಗ ಸಮೋಸ ಮಾಡ್ತೀನಿ ನಾನು. ಅದು ಸೋಯಾಬೀನ ಸಮೋಸ. ಅದಕ್ಕೆ ಎರಡು ಕಪ್ಪು ಮೈದಾ ಹಾಕ್ಕೊಂಡಿದ್ದೇನೆ, 1/4 ಸ್ಪೂನು ಓಂಕಾಳು, ಸ್ವಲ್ಪ ಬಿಸಿ ಎಣ್ಣೆನ ಹಾಕ್ಕೊಳ್ಳುವ. ನಾನು ತೆಂಗಿನ ಎಣ್ಣೆನ ಹಾಕಿದ್ದೇನೆ. ಕಾಯಿಸಲಿಕ್ಕೆ ಸನ್ಫ್ಲವರ್ ಎಣ್ಣೆ ಉಪಯೋಗ ಮಾಡ್ತೀನಿ ಸಲ. ಅದನ್ನು ಚೆನ್ನಾಗಿ ಕಲಸುವ. ಅದಕ್ಕೆ ಸ್ವಲ್ಪ ಸ್ವಲ್ಪ ಬಿಸಿ ನೀರು ಸೇರಿ ಕಲಸುವ. ಉಗುರು ಬೆಚ್ಚನೆ ನೀರು ಹಾಕ್ಕೊಂಡಿದ್ದೀನಿ. ಹಾಗಾಗಿ ಇದನ್ನು ಮುಚ್ಚಿಡುವ ಒಂದು ಅರ್ಧ ಗಂಟೆ ಕಾಲ. ಬಾಜಿ ಮಾಡ್ಕೊಳ್ಳಿಕ್ಕೆ ತೆಂಗಿನ ಎಣ್ಣೆ 3 ಸ್ಪೂನ್ ಹಾಕ್ಕೊಂಡೆ. ಅದಕ್ಕೆ ಸಾಸಿವೆ ಅಂತ ಬೇಡ, ನೀರುಳ್ಳಿ ಹಾಕುವ. ನೀರುಳ್ಳಿ ಇದರಲ್ಲಿ 3 ನೀರುಳ್ಳಿ ಉಂಟು. ದೊಡ್ಡ ದೊಡ್ಡ 3 ನೀರುಳ್ಳಿ ಹಾಕಿದ್ದೇನೆ ಬಾಜಿಗೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮನೆಯಲ್ಲೇ ತಯಾರಿಸಿದಂಥದ್ದು. ಇದಕ್ಕೆ ಸ್ವಲ್ಪ ಕಾಳು ಮೆಣಸು ಕೂಡ ಹಾಕಿದ್ದೇನೆ ನಾನು, ಆರೋಗ್ಯದ ದೃಷ್ಟಿಯಲ್ಲಿ. ಹಾಗಾಗಿ ಅದು ನನಗೆ ಆರೋಗ್ಯಕ್ಕೆ ಕೂಡ ಒಳ್ಳೆಯದು. 3 ಸ್ಪೂನ್ ಹಾಕ್ಕೊಂಡಿದ್ದೇನೆ. ಎರಡು ಟೊಮೆಟೊ ಉಂಟು ಇದರಲ್ಲಿ. 1 ಕಾಯಿಮೆಣಸು ಕೂಡ ಹಾಕ್ಕೊಳ್ತೇನೆ. ಸಣ್ಣ ಕ್ಯಾಬೇಜದ್ದು ಅರ್ಧ ಹಾಕ್ಕೊಂಡಿದ್ದೇನೆ. ಸ್ವಲ್ಪ ಕ್ಯಾಬೇಜ್ ಬಾಡ್ತಾ ಉಂಟು. ಬಾಡ್ತಾ ಬರುವಾಗ ಈಗ ನಾವು ಮಸಾಲೆ ಎಲ್ಲ ಆ್ಯಡ್ ಮಾಡ್ಕೊಳ್ಳುವ. ಉಗುರು ಬೆಚ್ಚನೆ ನೀರಲ್ಲಿ ಆಗ ಚೆನ್ನಾಗಿ ತೊಳ್ಕೊಂಡು ಹಿಂಡಿ ಇಟ್ಟಿದ್ದೆ. ಈಗ ತಣ್ಣೀರಲ್ಲಿ ಹಾಕಿದ್ದೇನೆ. ಹಾಗೆ ಹಿಂಡಿ ಹಾಕಬೇಕು, ಯಾಕಂದರೆ ಮಸಾಲೆ ನಾವು ಅದು ಎಳ್ಕೊಳ್ಬೇಕು. ನೀರಿದ್ದರೆ ಮಸಾಲೆ ಅಷ್ಟು ಒಳಗೆ ಎಳ್ಕೊಳ್ಳೋದಿಲ್ಲ. ಹಾಗೆ ಚೆನ್ನಾಗಿ ಹಿಂಡಬೇಕು ಗಟ್ಟಿಯಾಗಿ. ಅದಕ್ಕೆ ನನಗೊಂದು ಮನಸ್ಸಾಯಿತು ಸೋಯಾಬೀನ ಸಮೋಸ ಮಾಡುವ ಅಂತ. ಮಳೆಗೆ ಚೆನ್ನಾಗಿರುತ್ತೆ, ಅದಕ್ಕೆ ಮಾಡಿಕೊಂಡು ತಿನ್ನಿ. ಈಗ ಲಾಕ್ಡೌನ್ ಆದುದರಿಂದ ಎಲ್ಲ ಬೇರೆ ಹೊರಗೆಲ್ಲ ಹೋಗಿ ತಿನ್ನಲಿಕ್ಕಿಲ್ಲಲ್ಲ, ಮನೆಯಲ್ಲ ಚೆನ್ನಾಗಿ ಚೆಂದ ಇರೋದು ಮಾಡ್ಕೊಂಡು ತಿನ್ನುವ. ಮಾಡಿ ತಿನ್ನಿ, ಹೇಗೆ ಆಗಿದೆ ಹೇಳಿ. ನಾನು ಮಾಡಿದ ರೀತಿ ಸರಿ ಉಂಟಾ ಇಲ್ವಾ ಏನಾದರೂ ಕಮೆಂಟ್ ಮಾಡಿ ನೋಡಿದವರು. ಆಗ ನನಗೆ ಇನ್ನೊಂದು ವಿಡಿಯೋ ಮಾಡುವಾಗ ಖುಷಿ ಆಗ್ತದೆ ಮಾಡೋದಕ್ಕೆ. ಈಗ ನಾವು ಮೆಣಸಿನ ಹುಡಿ ಹಾಕುವ. ಸಾಧಾರಣ ಒಂದು 2 ಸ್ಪೂನ್ ಅಷ್ಟು ಹಾಕುವ.
ಇದು ಬಾಜಿ ಮಾಡಲಿಕ್ಕೆ ನಾವೇ ನೀರು ಸೇರಿಸುವ ಅಗತ್ಯ ಇಲ್ಲ. ಆ ಟೊಮೆಟೊದಲ್ಲಿದ್ದದ್ದೆಲ್ಲ ಬಿಡ್ತದೆ. ಈಗ ಸಾಂಬಾರು ಹುಡಿ ಹಾಕುವ, ಒಂದು 2 ಸ್ಪೂನಿನಷ್ಟು. ಅರಶಿನ ಸ್ವಲ್ಪ ಹಾಕುವ, ಅರಶಿನ ಸ್ವಲ್ಪ ಸಾಕು, ಒಂದು 1/4 ಟೀ ಸ್ಪೂನು. ನೋಡಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳುವ. 5 ನಿಮಿಷ ಮುಚ್ಚಳ ಮುಚ್ಚಿ ಅಲ್ಲಿಗೆ ಬಿಡುವ, ಜಾಸ್ತಿ ಹೊತ್ತು ಬೇಡ, ಒಂದು 5 ನಿಮಿಷ ಬಿಟ್ಟರೆ ಸಾಕು. ನೋಡಿ, ಈಗ ಅರ್ಧ ಗಂಟೆ ಆಯಿತು. ಈಗ ತೆಗೆಯುವ. ನೋಡಿ, ಸ್ಮೂತ್ ಆಗಿದೆ, ನೋಡಿ ಎಷ್ಟು ಸ್ಮೂತ್ ಆಗಿದೆ. ಈಗ ನಾವು ಲಟ್ಟಿಸ್ಕೊಂಡು ಸಮೋಸ ಮಾಡುವ. ನೋಡಿ, ಹಾಗೆ ಉದ್ದಕ್ಕೆ ಲಾಟ್ಕೊಂಡ್ರೆ ಮತ್ತೆ ಅಡ್ಡ ಕಟ್ ಮಾಡುವಾಗ ಸರಿ ಆಗುತ್ತೆ. ನೋಡಿ, ಹಾಗೆ ಕಟ್ ಮಾಡಬೇಕು. ಹೀಗೆ ಕೂತ್ಕೊಳ್ಳಿಸ್ಬೇಕು. ನೋಡಿ, ಚಂದವಾಗಿ ಸಮೋಸ ಹೇಗೆ ಕೂತ್ಕೊಂಡಿದೆ ಎಣ್ಣೆಯಲ್ಲಿ ಸ್ನಾನಕ್ಕೆ. ಮಕ್ಕಳಿಗೆಲ್ಲ ತುಂಬ ಖುಷಿ ಆಗ್ತದೆ ಮನೆಯಲ್ಲೇ ಮಾಡಿದರೆ. ಒಂದು ಗುಂಡನ್ನಾಗಿ ನೋಡಿ, ಸೋಯಾಬೀನ ಸಮೋಸ ರೆಡಿಯಾಗಿದೆ. ಇದು ತುಂಬ ಚಂದ ಬಂದಿದೆ, ಚೆಂದಾಗಿದೆ. ನೀವು ಮಾಡಿಕೊಂಡು ತಿನ್ನಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೇನೆ. ಬಾಯ್.